ರಾಷ್ಟ್ರೀಯ ಹೆದ್ದಾರಿ 169ರ ಮಂಗಳೂರಿನ ಬಿಕರ್ನಕಟ್ಟೆ ಕೈಕಂಬದಿಂದ ಸಾನೂರುವರೆಗೆ ಚತುಷ್ಪಥ ಹೆದ್ದಾರಿ ಕಾಮಗಾರಿ ನಡೆಯುತ್ತಾ ಇರುವ ಹಿನ್ನೆಲೆಯಲ್ಲಿ ಗುರುಪುರ ಕೈಕಂಬ ಜಂಕ್ಷನ್ ಬಳಿ 6,000 ಚದರ ಅಡಿ ವಿಸ್ತೀರ್ಣದ ಒಂದು ಅಂತಸ್ತಿನ ವಾಣಿಜ್ಯ ಕಟ್ಟಡವನ್ನು 150 ಅಡಿ ಸ್ಥಳಾಂತರಗೊಳಿಸುವ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಹರಿಯಾಣ ಮೂಲದ HSBL ಬಿಲ್ಡಿಂಗ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯು ಸ್ಥಳಾಂತರ ಕಾಮಗಾರಿಯ ಗುತ್ತಿಗೆ ವಹಿಸಿಕೊಂಡಿದ್ದು ಸ್ಥಳಾಂತರ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. 2 ತಿಂಗಳ ಹಿಂದೆ ವಾಮಂಜೂರಿನಲ್ಲಿ ಹೆದ್ದಾರಿ ವಿಸ್ತರಣೆ ಕಾಮಗಾರಿ ವ್ಯಾಪ್ತಿಯಲ್ಲಿ ಗುರುತಿಸಲಾಗಿದ್ದ ಅಂಗಡಿ ಮನೆ ಇದ್ದ ಕಟ್ಟಡವನ್ನು ಕಂಪನಿಯು ಸ್ಥಳಾಂತರಿಸಿತ್ತು. ಅಲ್ಲದೆ ಕೊಪ್ಪಳ, ಶಿರಗುಪ್ಪ ಮತ್ತು ಕೇರಳದಲ್ಲಿಯೂ ಈ ಕಂಪನಿ ಯಶಸ್ವಿಯಾಗಿ ಕಟ್ಟಡ ಸ್ಥಳಾಂತರ ಕಾಮಗಾರಿ ನಡೆಸಿದ ಅನುಭವವನ್ನು ಹೊಂದಿದೆ. ಗುರುಪುರ ಕೈಕುಂಬದ ಸ್ಥಳಾಂತರಗೊಳ್ಳಲಿರುವ ಕಟ್ಟಡ ಉದ್ಯಮಿ ರಾಜೇಶ್ ಪೈ ಅವರಿಗೆ ಸೇರಿದೆ. ಕಟ್ಟಡದ ಒಂದು ಪಾರ್ಶ್ವ ಹೆದ್ದಾರಿ ಕಾಮಗಾರಿ ಪ್ರಯುಕ್ತ ತೆರವುಗೊಳಿಸಬೇಕಾಗಿದೆ. ಆದರೆ ಮಾಲಕರು ಸಂಪೂರ್ಣ ನೆಲಸಮಗೊಳಿಸಲು ಅಥವಾ ಅರ್ಧ ಧ್ವಂಸಗೊಳಿಸಲು ಇಷ್ಟಪಡದೆ ಯಥಾಸ್ಥಿತಿಯಲ್ಲಿ ಸ್ಥಳಾಂತರಗೊಳಿಸುವ ಪ್ರಯೋಗಕ್ಕೆ ಕೈ ಹಾಕಿದ್ದಾರೆ. ಈ ಕಟ್ಟಡವನ್ನು 1999ರಲ್ಲಿ ನಿರ್ಮಿಸಲಾಗಿತ್ತು. ಇದು ನಮ್ಮ ನಿರ್ಮಾಣದ ಪ್ರಥಮ ಕಟ್ಟಡ. ಬಹಳ ಕಷ್ಟಪಟ್ಟು ಕಟ್ಟಿಸಿದ ಕಟ್ಟಡವಾಗಿದ್ದು ಸುಧೀಂದ್ರ ತೀರ್ಥ ಸ್ವಾಮೀಜಿ ಉದ್ಘಾಟಿಸಿದರು. ಭವಿಷ್ಯದಲ್ಲಿ ಹೆದ್ದಾರಿ ವಿಸ್ತರಣೆಗೊಳಿಸಿದ್ರೂ ಕಟ್ಟಡಕ್ಕೆ ಯಾವುದೇ ತೊಂದರೆಯಾಗುವುದಿಲ್ಲ ಅಂತ ಭವಿಷ್ಯ ನುಡಿದಿದ್ರು. ಕಟ್ಟಡದೊಂದಿಗೆ ಇಷ್ಟೆಲ್ಲ ಭಾವನೆ ನೆನಪುಗಳು ಇರೋದ್ರಿಂದ ಅದನ್ನು ಉಳಿಸಿಕೊಳ್ಳುವ ಉದ್ದೇಶದಿಂದ ಸ್ಥಳಾಂತರಗೊಳಿಸಲು ನಿರ್ಧರಿಸಲಾಗಿದೆ ಅಂತ ಕಟ್ಟಡದ ಇನ್ನೋರ್ವ ಪಾಲುದಾರ ಅಶೋಕ್ ಪೈ ತಿಳಿಸಿದ್ದಾರೆ. ಹೊಸ ಕಟ್ಟಡ ನಿರ್ಮಿಸಲು ಬಹಳ ಖರ್ಚಾಗುತ್ತೆ, ಆದರೆ ಅದರ 35% ಮಾತ್ರವೇ ಸ್ಥಳಾಂತರಕ್ಕೆ ಖರ್ಚಾಗುತ್ತೆ. ಸ್ಥಳಾಂತರ ಕಾಮಗಾರಿಗೆ 50 ಲಕ್ಷ ರೂಪಾಯಿ ಖರ್ಚಾಗಲಿದೆ. ಕಟ್ಟಡ ಧ್ವಂಸಗೊಳಿಸಿದರೆ ಕಲ್ಲು, ಸಿಮೆಂಟ್, ಇಟ್ಟಿಗೆ, ಮರಳು, ಮರಮುಟ್ಟು ಎಲ್ಲವೂ ಹಾಳಾಗುತ್ತೆ. ಇದರಿಂದ ಪರಿಸರಕ್ಕೂ ಹಾನಿ ಎನ್ನುವುದು ಅವರ ಅಭಿಪ್ರಾಯ. ಸ್ಥಳಾಂತರಗೊಳ್ಳುವ ಕಟ್ಟಡ 30 ವರ್ಷ ಬಾಳಿಕೆ ಬರುತ್ತೆ ಅಂತ ಕಂಪನಿ ಭರವಸೆ ನೀಡಿದೆ. ಸ್ಥಳಾಂತರಗೊಂಡ 6 ತಿಂಗಳ ಬಳಿಕ ಅದಕ್ಕೆ 2 ಅಂತಸ್ತು ಏರಿಸಬಹುದು ಅಂತ ಖಾತರಿ ನೀಡಿದೆ. ಈ ಕಟ್ಟಡದಲ್ಲಿ ಕೆನರಾ ಬ್ಯಾಂಕ್ ಶಾಖೆ, ಮೆಸ್ಕಾಂ ಕಚೇರಿ ಸಹಿತ ಹಲವು ಅಂಗಡಿಗಳು ಇದ್ವು. ಅವುಗಳನ್ನು ಹಿಂಬದಿ ನಿರ್ಮಿಸಿದ ಹೊಸ ಕಟ್ಟಡಕ್ಕೆ ಸ್ಥಳಾಂತರಿಸಲಾಗಿದೆ. ಹೊಸ ಕಟ್ಟಡದ ಬಳಿ ಈ ಹಳೆಯ ಕಟ್ಟಡವನ್ನು ಸ್ಥಳಾಂತರಿಸಲಾಗ್ತಾ ಇದೆ. ಅಡಿಪಾಯದ ಮಣ್ಣು ತೆಗೆದು ಕಟ್ಟಡದ ಸುತ್ತ ಹಾಕಿದ್ದು ನೆಲದ ಅಡಿಯಿಂದ ಕಟ್ಟಡ ಆಧರಿಸಿ 500 ಜಾಕ್ ಅಳವಡಿಸಲಾಗಿದೆ. ಬೇಮ್ ಕೆಳಗೆ ಪಿಲ್ಲರ್ಗಳನ್ನು ಅಳವಡಿಸಲಾಗ್ತಾ ಇದೆ. ಅಗತ್ಯವಿದ್ದ ಕಡೆ ಕೆಂಪು ಕಲ್ಲಿನಿಂದ ಭರ್ತಿ ಮಾಡಿ 2 ಅಂತಸ್ತುಗಳ ಭಾರ ಸಮತೋಲನಗೊಳಿಸಲಾಗುತ್ತೆ. ಮೊದಲಿಗೆ ಕಟ್ಟಡವನ್ನು 15 ಅಡಿ ಹಿಂದಕ್ಕೆ, ನಂತರ ಬಲಕ್ಕೆ 115 ಅಡಿ, ಅಲ್ಲಿಂದ ಹಿಂದಕ್ಕೆ ಹೊಸ ಕಟ್ಟಡದ ಸಮಕ್ಕೆ 15 ಅಡಿ ಸರಿಸಲಾಗುತ್ತೆ. ಅಡಿಪಾಯವಿಲ್ಲದೆ ಉದ್ದೇಶಿತ ಜಾಗಕ್ಕೆ ಸ್ಥಳಾಂತರಿಸಿ ನಂತರ ಅಡಿಪಾಯ ಹಾಕಲಾಗುತ್ತೆ. ಪ್ರಕ್ರಿಯೆ ನಿಧಾನಗತಿಯಲ್ಲಿ ನಡೆಯಲಿದ್ದು 3 ತಿಂಗಳಲ್ಲಿ ಮುಕ್ತಾಯಗೊಳ್ಳುತ್ತೆ. ದಿನಕ್ಕೆ 10 ಅಡಿಯಷ್ಟು ಸ್ಥಳಾಂತರ ಮಾಡಲು ಸಾಧ್ಯ ಆಗುತ್ತೆ. ಸ್ಥಳಾಂತರಕ್ಕೆ ಯಂತ್ರಗಳನ್ನು ಬಳಸದೆ ಸಂಪೂರ್ಣವಾಗಿ ಮಾನವ ಶ್ರಮದಿಂದಲೇ ಕಾಮಗಾರಿ ನಡೆಸಲಾಗ್ತಾ ಇದೆ. ಬಿಲ್ಡಿಂಗ್ 5 ವರ್ಷ ಆಯಿತು. ಇದು 169 ಹೈವೇ ವೈಡ್ನಿಂಗ್ಗೋಸ್ಕರ ಇದರದ್ದು ಪಾರ್ಟ್ ಹೋಗುತ್ತೆ. ಅದಕ್ಕೋಸ್ಕರ ಬಿಲ್ಡಿಂಗ್ ನಮ್ಮ ಪ್ರೀತಿ ಮತ್ತು ನಮ್ಮ ಸ್ವಾಮೀಜಿಯವರು ಅವರ ಉಪಸ್ಥಿತಿಯಲ್ಲಿ ಈ ಬಿಲ್ಡಿಂಗ್ ಅದನ್ನು ಉಳಿಸ್ಕೊಳ್ಳುವ ಪ್ರಯತ್ನದಿಂದ ನಾವು ಅದನ್ನು 180 ಅಡಿ ಹಿಂಬದಿ ನಾವು ಶಿಫ್ಟ್ ಮಾಡ್ತಿದ್ದೇವೆ. ಟೆಕ್ನಿಕಲ್ ಅದು ಹರಿಯಾಣದವರಿಂದ ಮಾಡಿಸಿದ್ದೇವೆ. ಅವರು ನಾನೆಂದರೆ ಹೀಗೆ ಜನರಿಂದ ಜನರಿಗೆ ಮಾಡಿದ್ದು. ಅದು ಅವರು ಹೈಟ್ ಮಾಡುವ ವಿಷಯ ನಮಗೆ ಮೊದಲೇ ಪರಿಚಯ ಇತ್ತು, ಗೊತ್ತಿತ್ತು. ಈಗ ಅದನ್ನು ಮತ್ತು ಅವರು ಶಿಫ್ಟ್ ಮಾಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಅವರು ಹರಿಯಾಣದವರು ವಿಶಾಲ್ ರಾಣ ಹೇಳಿ ಅವರ ಉಸ್ತುವಾರಿಯಲ್ಲಿ ಮಾಡ್ತಿದ್ದೇವೆ. 180 ಅಡಿ ಹಿಂಬದಿಗೆ ತರಿಸಿದ್ದೇವೆ. ಅಂದರೆ ಸಾಧಾರಣ ಒಂದು 2-2.5 ತಿಂಗಳ ಕೆಲಸ ಉಂಟು ಅವರಿಗೆ. ಹೌದು, ಅಷ್ಟು ಇದರಿಂದ ಇದು ಪ್ರಯತ್ನ ಮಾಡ್ತೀವಿ. ಈಗ ಮಳೆಯಿಂದ ಸ್ವಲ್ಪ ಕೆಲಸ ಸ್ವಲ್ಪ ಕುಂಠಿತವಾಗಿದೆ. ಮತ್ತು ಏನು ವಿಷಯ ನೋಡ್ಬೇಕು ಇನ್ನು ಹೇಗಾಗ್ತದೆ ಹೇಳಿ ಪ್ರಯತ್ನ ಬರ್ತಿದ್ದೇವೆ. ಖರ್ಚು ಅಂದರೆ ಅದು ಸಾಧಾರಣ ಎಲ್ಲ ಟೋಟಲ್ ಹೇಳುವಾಗ ಒಂದು 40ವರೆಗೆ ಆಗ್ಬೋದು. ಅದು ಬಟ್ ಆದರೆ ಅದನ್ನು ಅಸ್ತಿತ್ವವನ್ನು ಉಳಿಸಬೇಕು ನಮಗೊಂದು ಆಸೆ ಉಂಟು. ಅದಕ್ಕೆ ಒಂದು ಶಿಫ್ಟ್ ಮಾಡ್ತಿದ್ದೇವೆ, ಒಂದು ಪ್ರಯತ್ನ ಬರೋದು. ನಾವು ಟಿ ವಿಯಲ್ಲಿ ಮೊಬೈಲ್ ಇದೆಲ್ಲ ನೋಡ್ತಿದ್ದೇವೆ, ಫಾರಿನಲ್ಲೆಲ್ಲ ಮಾಡ್ತಾರೆ ಹೇಳಿ. ಹಾಗೆ ನಮ್ಮೂರಿನ ಸಹ ಒಂದು ಪ್ರಯತ್ನ ಬರಬೇಕು. ನಮ್ಮೂರಿನ ಸಹ ನಮ್ಮ ದೇಶದಲ್ಲಿ ಇಂಥ ಟೆಕ್ನಾಲಜಿ ಉಂಟು ಹೇಳಿ ನಮಗೊಂದು ಜನರಿಗೊಂದು ಮನವರಿಕೆ ಆಗಬೇಕು ಒಂದು ಆಸೆ.